ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಕೀರ್ತನೆಗಳು ನಮ್ಮ ಹೃದಯದ ಭಾವಗಳನ್ನು ಹೊರಹೊಮ್ಮಿಸುವಂತಹ, ದೇವರ ಶಕ್ತಿಯನ್ನು ಅನುಭವಿಸುವಂತಹ ಮತ್ತು ದೇವರ ಶಕ್ತಿಯಲ್ಲಿ ಜೀವಿಸುವಂತಹ ಕೃಪೆಯನ್ನು ನಮಗೆ ನೀಡುತ್ತವೆ. ಇಂದು ನಾವು 99ನೇ ಕೀರ್ತನೆಯಿಂದ ಧ್ಯಾನಿಸುತ್ತೇವೆ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಕೀರ್ತನೆಗಳೊಂದಿಗೆ ನಾವು ಪಯಣಿಸುವಾಗ ಕೀರ್ತನೆಗಳನ್ನು ಗ್ರಹಿಸುವಂತೆ, ಅರ್ಥೈಸುವಂತೆ ನಿಮ್ಮ ಆತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ದೂರ ಮಾಡಿರಿ. ವಿಶೇಷವಾಗಿ ನಮ್ಮ ರೋಗ ರುಜಿನಗಳನ್ನು ನಾವು ಈ ಕೀರ್ತನೆಗಳೊಂದಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಅದ್ಭುತಗಳು ಜರುಗಲಿ. ನಮ್ಮ ದೇಹ, ಆತ್ಮ, ಮನಸ್ಸು ಪವಿತ್ರ ಆತ್ಮಭರಿತವಾಗಲಿ. ಎಲ್ಲ ಕೇಡುಗಳಿಂದ, ದುಷ್ಟರ ದುರ್ಗುಣ ದುರ್ವ್ಯಾಮೋಹಗಳಿಂದ ಕಾದು ರಕ್ಷಿಸಿರಿ. ಹಾಗೂ ಕೀರ್ತನೆಗಳ ಮೂಲಕ ನಮ್ಮನ್ನು ಶುದ್ಧೀಕರಿಸಿರಿ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೇನ್. ನಾವು ತೆಗೆದುಕೊಳ್ಳೋಣ ಕೀರ್ತನೆ 99. ಈ ಕೀರ್ತನೆಯಲ್ಲಿ 1 ರಿಂದ 9 ವಾಕ್ಯಗಳಿವೆ. ಪರಮ ಪವಿತ್ರನು ನಮ್ಮ ದೇವರು, ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು, ನಡುಗುತ್ತಿಹುದು ಜನಾಂಗವು, ಕೆರೂಬಿಯರ ಮಧ್ಯೆ ಆಸೀನನಾಗಿಹನು, ಕಂಪಿಸುತ್ತಿಹುದು ಜಗವು, ಸಿಯೋನಿನಲ್ಲಿ ಪ್ರಭು ಶ್ರೇಷ್ಠನು, ರಾಷ್ಟ್ರಗಳಲ್ಲೆಲ್ಲ ಉತ್ಕೃಷ್ಟನು. ಆತ ಪರಮ ಪವಿತ್ರನು, ಸ್ತುತಿಸಲಿ ಅವರೆಲ್ಲರೂ. ಆತ ಘನ ಗಂಭೀರನು, ಸ್ತುತಿಸಲಿ ಆತನ ಶ್ರೀನಾಮವನು. ಶಕ್ತಿ ಸ್ವರೂಪಿಯೇ, ನ್ಯಾಯಪ್ರಿಯ ರಾಜನೇ, ನ್ಯಾಯ ನೀತಿ ಯಥಾರ್ಥತೆಗೆ ಸ್ಥಾಪಕ ನೀನೇ. ಇಸ್ರಾಯೇಲ ವಂಶಕ್ಕಿದನು ಮನದಟ್ಟಾಗಿಸಿದವ ನೀನೇ. ಪರಮ ಪಾವನನು ನಮ್ಮೀ ಸ್ವಾಮಿ ದೇವನು. ಹೊಗಳಿರಿ ಆತನ ಪಾದಪೀಠಕ್ಕೆ ಅಡ್ಡ ಬೀಳಿರಿ ನೀವೆಲ್ಲರೂ. ಪ್ರಭುವಿನ ಯಾಜಕರು ಮೋಶೆ ಮತ್ತು ಆರೋನನು, ಸಾಮುವೇಲನು ಸಹ ಆತನ ಶರಣರಲ್ಲಿ ಒಬ್ಬನು. ಪ್ರಾರ್ಥಿಸಲು ಇವರು ಪ್ರಭುವು ಸದುತ್ತರಿಸಿದನು. ಮೇಘ ಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡಿದನು. ಕೈಗೊಂಡರು ಅವರು ಆತನಿತ್ತ ವಿಧಿ ನಿಯಮಗಳನ್ನು. ಸ್ವಾಮಿ ದೇವ, ನೀನವರಿಗೆ ಸದುತ್ತರ ದಯಪಾಲಿಸಿದೆ. ತಪ್ಪನ್ನು ದಂಡಿಸಿದೆಯಾದರೂ ಕ್ಷಮಿಸುವ ದೇವನಾಗಿದ್ದೆ. ಘನಪಡಿಸಿರೆಮ್ಮ ಸ್ವಾಮಿ ದೇವನನ್ನು. ಶ್ರೀ ಪರ್ವತದಲ್ಲಿ ವಂದಿಸಿ ಆತನನ್ನು. ಪರಮ ಪವಿತ್ರನು ಆ ನಮ್ಮ ದೇವನು. ಆತ್ಮೀಯರೇ, ಈ ಕೀರ್ತನೆ ಪರಮ ಪವಿತ್ರರು ನಮ್ಮ ದೇವರು ಎಂಬುದಾಗಿ ಸಾರಿ ಹೇಳುತ್ತೆ. ನಾನು ಹೇಳಿದೆ, ದೇವರು, ಆತನ ವೈಭವ, ಆತನ ಮಹಿಮೆ, ಸರ್ವೇಶ್ವರ, ಸರ್ವಶಕ್ತ. ಆತನ ದೆರ್ ಈಸ್ ನಥಿಂಗ್ ಬಿಯಾಂಡ್ ಹಿಮ್. ಆತನ ಹಿಂದ್ಗಡೆ ಏನಿಲ್ಲ, ಆತನೇ ಸರ್ವಸ್ವ. ಅದರಿಂದ ಆ ಸರ್ವಶಕ್ತನ ಆಶ್ರಯದಡಿಯಲ್ಲಿ ನಾವು ಸುರಕ್ಷಿತರು. ಕೀರ್ತನೆ 91. ಅದರಿಂದ ಸರ್ವಶಕ್ತನನ್ನು ನಾವು ಆಶ್ರಯಿಸಬೇಕು, ಪ್ರಭು ಯೇಸು ಕ್ರಿಸ್ತರ ರಕ್ಷಣೆಯ ಮೂಲಕ. ಅದರಿಂದ ಇವತ್ತು ನಮಗೆ ದೇವರು ಒಂದು ಸುಂದರವಾದ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಕೀರ್ತನೆ ಹೇಳ್ತದೆ, ವಹಿಸಿಹನು ಪ್ರಭು ರಾಜ್ಯಾಧಿಕಾರವನು, ನಡುಗುತ್ತಿಹುದು ಜನಾಂಗವು, ಕೆರೂಬಿಯರ ಮಧ್ಯೆ ಆಸೀನನಾಗಿಹನು, ಕಂಪಿಸುತ್ತಿಹುದು ಜಗವು. ನೋಡಿ, ಏಕೆ ಇವೆಲ್ಲವೂ ಆತನ ವೈಭವ, ಆತನ ಮಹಿಮೆ ಎಷ್ಟಿದೆ ಅಂದರೆ, ಇಡೀ ನಡುಗುತ್ತಿಹುದು ಜನಾಂಗವು, ಆತ ಕೆರೂಬಿಯರ ಮಧ್ಯೆ ಆಸೀನನಾಗಿಹನು, ಕಂಪಿಸುತ್ತಿಹುದು ಜಗವು. ಸಿಯೋನಿನಲ್ಲಿ ಪ್ರಭುವು ಶ್ರೇಷ್ಠನು, ರಾಷ್ಟ್ರಗಳಲ್ಲೆಲ್ಲ ಉತ್ಕೃಷ್ಟನು. ಆತ ಶ್ರೇಷ್ಠ, ಆತ ಉತ್ಕೃಷ್ಟ. ಆತ ಪರಮ ಪವಿತ್ರನು, ಸ್ತುತಿಸಲಿ ಅವರೆಲ್ಲರೂ. ಆತ ಘನ ಗಂಭೀರನು, ಸ್ತುತಿಸಲಿ ಆತನ ಶ್ರೀನಾಮವನು. ಯಾಕೆ ಸ್ತುತಿಸಬೇಕು? ಆತ ಪರಮ ಪವಿತ್ರನು, ಆತ ಘನ ಗಂಭೀರನು, ಆತನ ಶ್ರೀನಾಮವನ್ನು ಸ್ತುತಿಸಲಿ. ಶಕ್ತಿ ಸ್ವರೂಪಿಯೇ, ನ್ಯಾಯಪ್ರಿಯ ರಾಜನೇ, ನ್ಯಾಯ ನೀತಿ ಯಥಾರ್ಥತೆಗೆ ಸ್ಥಾಪಕ ನೀನೇ. ಇಸ್ರಾಯೇಲ ವಂಶಕ್ಕಿದನು ಮನದಟ್ಟಾಗಿಸಿದವ ನೀನೇ. ಶಕ್ತಿ ಸ್ವರೂಪಿಯೇ, ನ್ಯಾಯಪ್ರಿಯ ರಾಜನೇ, ನ್ಯಾಯ ನೀತಿ ಯಥಾರ್ಥತೆಗೆ ಸ್ಥಾಪಕ ನೀನೇ. ಇಸ್ರಾಯೇಲ ವಂಶಕ್ಕಿದನು ಮನದಟ್ಟಾಗಿಸಿದವ ನೀನೇ.
ಪರಮ ಪಾವನನು ನಮ್ಮಿ ಸ್ವಾಮಿ ದೇವನು. ಹೊಗಳಿರಿ ಆತನ ಪಾದಪೀಠಕ್ಕೆ ಅಡ್ಡ ಬೀಳಿರಿ ನೀವೆಲ್ಲರೂ. ಪರಮ ಪಾವನನು ನಮ್ಮಿ ಸ್ವಾಮಿ ದೇವನು. ಹೊಗಳಿರಿ ಆತನ ಪಾದಪೀಠಕ್ಕೆ ಅಡ್ಡ ಬೀಳಿರಿ ನೀವೆಲ್ಲರೂ. ಪ್ರಭುವಿನ ಯಾಜಕರು ಮೋಶೆ ಮತ್ತು ಆರೋನನು. ಸಾಮುವೇಲನು ಸಹ ಆತನ ಶರಣರಲ್ಲಿ ಒಬ್ಬನು. ಪ್ರಾರ್ಥಿಸಲು ಇವರು ಪ್ರಭುವು ಸದುತ್ತರಿಸಿದನು. ಅವರೊಡನೆ ಮೇಘಸ್ತಂಭದಲ್ಲಿದ್ದು ಮಾತಾಡಿದನು. ನೋಡಿ, ಏನು ಈ ಕೀರ್ತನಕಾರ ಹೇಳ್ತಾನೆ, ಏನು ಹೊಸ್ತು ಹೇಳ್ತಾ ಇಲ್ಲ. ಏನು ನಡೆಯಿತು ದೇವರ ಪ್ರಸನ್ನತೆಯಿಂದ ಯಾಜಕರ ಮಧ್ಯೆ, ಮೋಶೆಯಲ್ಲಿ, ಆರೋನನಲ್ಲಿ, ಸಾಮುವೇಲನಲ್ಲಿ ಅಥವಾ ಪ್ರವಾದಿಗಳಲ್ಲಿ. ಅವರು ಆರಾಧಿಸಿದರು ಸ್ವಾಮಿಯನ್ನು, ನೀವು ಕೂಡ ಆರಾಧಿಸಿರಿ. ಆತ ಪ್ರಭುವಿನ ಯಾಜಕರು ಮೋಶೆ, ಆರೋನನು, ಸಾಮುವೇಲರು ಸಹ ಆತನ ಶರಣರಲ್ಲಿ ಒಬ್ಬನು. ಅವರು ಪ್ರಾರ್ಥಿಸಲು ಪ್ರಭುವು ಸದುತ್ತರಿಸಿದನು. ಮೇಘ ಸ್ತಂಭದಲ್ಲಿದ್ದು ಅವರೊಡನೆ ಮಾತನಾಡಿದನು. ಅಂದರೆ ನಮ್ಮ ಪ್ರಭು ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮನ್ನು ಸೃಷ್ಟಿಸಿದ್ದಾರೆ, ಅವರು ನಮ್ಮೊಡನೆ ಇದ್ದಾರೆ. ಕೈಗೊಂಡರು ಅವರು ಆತನಿಂದ ವಿಧಿ ನಿಯಮಗಳನ್ನು. ಅವ್ರು ಏನು ಮಾಡಿದರು? ದೇವರ ಹಾದಿಯಲ್ಲಿ ಜೀವಿಸಿದ್ರು. ನಾವು ಕೂಡ ದೇವರ ಹಾದಿಯಲ್ಲಿ ಜೀವಿಸತಕ್ಕದ್ದು. ಸ್ವಾಮಿ ದೇವ, ನೀನವರಿಗೆ ಸದುತ್ತರ ಪಾಲಿಸಿದೆ. ತಪ್ಪನ್ನು ದಂಡಿಸಿದೆಯಾದರೂ ಕ್ಷಮಿಸುವ ದೇವನಾಗಿದ್ದೆ. ಸ್ವಾಮಿ ದೇವ, ನೀನವರಿಗೆ ಸದುತ್ತರ ದಯಪಾಲಿಸಿದೆ. ತಪ್ಪನ್ನು ದಂಡಿಸಿದೆಯಾದರೂ ಕ್ಷಮಿಸುವ ದೇವನಾಗಿದ್ದೆ. ನೀವು ದಂಡಿಸುತ್ತೀರಿ, ಆದರೆ ಕ್ಷಮಿಸುತ್ತೀರಿ, ಪ್ರೀತಿಸುತ್ತೀರಿ. ಘನಪಡಿಸಿರೆಮ್ಮ ಸ್ವಾಮಿ ದೇವನನ್ನು, ಶ್ರೀ ಪರ್ವತದಲ್ಲಿ ವಂದಿಸಿ ಆತನನು. ನಮ್ಮ ದೇವರನ್ನು ಘನಪಡಿಸಿರಿ, ಸ್ತುತಿಸಿರಿ. ಆತನ ಪರ್ವತದಲ್ಲಿ, ಮಂದಿರದಲ್ಲಿ ಪರಮ ಪವಿತ್ರನು ಆ ನಮ್ಮ ದೇವನು. ಮುಂದಿನ ಕೀರ್ತನೆ 100, ಉಪಕಾರ ಸ್ಮರಣೆ. ಇದರಲ್ಲಿ ಕೇವಲ 5 ವಾಕ್ಯಗಳಿವೆ. ಬಹಳ ಒಂದು ಅರ್ಥಗರ್ಭಿತ ಕೀರ್ತನೆ. ನಾವು ದೇವರನ್ನು ಸ್ತುತಿಸಲು ನಮಗೆ ಸಹಾಯ ಮಾಡುವಂಥ ಕೀರ್ತನೆ. ಭೂನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ. ಭೂನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ. ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಜಯಘೋಷ ಮಾಡಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ನೋಡಿ, ನೀವು ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ನೀವು ಹೇಗೆ ಬರಬೇಕು ದೇವರ ಹತ್ರ? ಅಳ್ತಾ ಅಳ್ತಾ ಬರಬಾರ್ದು. ಸನ್ನಿಧಿಗೆ ನೀವು ಬರುವಾಗ ಹಾಡುತ್ತಾ ಪಾಡುತ್ತಾ ಸಂತೋಷದಿಂದ ಸೇವೆ ಮಾಡಿ, ಜಯಘೋಷ ಮಾಡಿ. ಯಾಕೆ? ಮುಂದಿನ ವಾಕ್ಯ ಹೇಳುತ್ತೆ, ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು. ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹ ದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ, ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ. ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು, ಪ್ರಭುವೇನಿತೋ ಒಳ್ಳೆಯವನು, ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಅದರಿಂದ ಆತ್ಮೀಯರೇ, ನಾವು ನೋಡ್ತೀವಿ, ಭೂನಿವಾಸಿಗಳೇ ಜಯಘೋಷ ಮಾಡಿ ಪ್ರಭುವಿಗೆ, ಸಂತೋಷದಿಂದ ಆತನಿಗೆ ಸೇವೆ ಮಾಡಿ. ನಾವು ಮಾಡುವ ಸೇವೆ ಅದು ಗೊಣಗುಟ್ಟುವ ಸೇವೆ ಆಗಬಾರ್ದು, ಒಣಗಿದ ಸೇವೆ ಆಗಬಾರ್ದು, ಕಾಟಾಚಾರದ ಸೇವೆ ಆಗಿರ್ಬೋದು. ಸಂಪೂರ್ಣ ಹೃದಯದಿಂದ ಮಾಡುವ ಸೇವೆ ಆಗಬೇಕು. ಆತನ ಸನ್ನಿಧಾನಕ್ಕೆ ಹಾಡುತ್ತಾ, ಅಂದರೆ ಸಂತೋಷದಿಂದ, ಆನಂದದಿಂದ ಬನ್ನಿ. ಪ್ರಾರ್ಥನೆ ಮಾಡುವಾಗ, ದೇವಾಲಯಕ್ಕೆ ಬರುವಾಗ, ದೇವರ ವಾಕ್ಯ ಓದುವಾಗ, ಮನೆಯಲ್ಲಿ ಕುಟುಂಬ ಜಪಸರ ಮಾಡುವಾಗ ನಾವು ಗೊಣಗುಟ್ಟಬಾರ್ದು. ಸಂತೋಷದಿಂದ ನಾವು ಕೂತ್ಕೊಳ್ಬೇಕು. ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ಏಕೆಂದರೆ ದೇವರು, ಆ ದೇವರ ಮುಂದೆ, ಸೃಷ್ಟಿಸಿದ ದೇವರ ಮುಂದೆ ನಾವಿದ್ದೀವಿ. ನಮ್ಮ ಸೃಷ್ಟಿಕರ್ತನು ಆತನು, ಆತನವರು ನಾವು. ನಮ್ಮ ಸೃಷ್ಟಿಕರ್ತನು ಆತನು, ಆತನವರು ನಾವು. ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಪ್ರಭು ಮೇಯಿಸುವ ಕುರಿಗಳು ನಾವು. ಕೀರ್ತನೆ 4, ಆತನ ಗೃಹ ದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ. ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ. ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಆತನ ಗೃಹ ದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ. ಹೇಗೆ ಗೃಹದ್ವಾರ ಅಂದರೆ ಏನಂದರೆ, ಅವರು ಬರುವ ದೇವಾಲಯದ ಒಳಗಡೆ ಬರ್ತೀಯಲ್ಲ, ನೀನು ಗುಣಗುಟ್ಟಿ ಬರಬೇಡ, ಕಂಪ್ಲೇಂಟ್ಸ್ ತಗೊಂಡು ಬರಬೇಡ. ಆತನಿಗೆ ಸ್ತುತಿ ಮಾಡಿ ಬಾ, ಸ್ತುತಿ ಸ್ತೋತ್ರಗಳೊಂದಿಗೆ ಬಾ. ಯಾಕೆಂದರೆ ನಿನಗೆ ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು,
ನಿನ್ನನ್ನು ಪ್ರೀತಿಸುವ ಪ್ರೀತಿ ಸ್ವರೂಪಿ ದೇವರು. ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಆತನು ಮಾಡಿದ ಉಪಕಾರಗಳನ್ನು ನೆನೆದರೆ ಇಡೀ ವಿಶ್ವವೇ ಸಾಲದು ಅನ್ನುತ್ತೆ ಕೀರ್ತನೆ. ಅದರಿಂದ ಪ್ರಭುವೆನ್ನುತ್ತೋ ಒಳ್ಳೆಯವನು, ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ, ಆತನ ಪ್ರೀತಿ ಶಾಶ್ವತ, ಆತನ ಸತ್ಯತೆ ತಲಾಂತರಕ್ಕೂ. ಮುಂದಿನ ಕೀರ್ತನೆ 101. ಇದರಲ್ಲೂ ಕೂಡ ಸುಮಾರು 8 ವಾಕ್ಯಗಳಿವೆ. ರಾಜಶ್ರೇಷ್ಠನ ಪ್ರತಿಜ್ಞೆ ಏನು ನೋಡೋಣ. ಪ್ರೀತಿ ನೀತಿಗಳ ಕುರಿತು ಹಾಡುವೆನು, ಹೇ ಪ್ರಭು ನಿನ್ನನೇ ಹಾಡಿ ಹೊಗಳುವೆನು. ಸನ್ಮಾರ್ಗದಲ್ಲೇ ನಡೆಯುವೆನು, ನನಗೆಂದು ನೀಡುವೆ ದರ್ಶನವನು. ಮನೆಯೊಳಗೂ ಶುದ್ಧ ಹೃದಯ ನಾನು, ನೀಚ ಕಾರ್ಯಗಳನ್ನು ನಾವು ವೀಕ್ಷಿಸಲಾರೆ, ಅಧರ್ಮಿಗಳ ನಡೆಯನ್ನು ನಾನು ಸಹಿಸಲಾರೆ, ಅಂಥವರ ಸಹವಾಸವನ್ನು ನಾ ತಾಳಲಾರೆ. ನನ್ನ ಬಿಟ್ಟು ತೊಲಗಲಿ ಮೂರ್ಖತನ, ನನಗೆ ಹತ್ತದೇ ಇರಲಿ ಕೆಟ್ಟತನ. ಸಂಹರಿಸುವನು ನೆರೆಯವನು ಮೇಲೆ ಅಪವಾದ ಹೊರಿಸುವವನನು, ಸಹಿಸಲಾರೆ ಸೊಕ್ಕಿದ ಕಣ್ಣು ಕೊಬ್ಬಿದ ಮನ ಉಳ್ಳಂತವನನು. ಆರಿಸಿಕೊಳ್ಳುವೆನು ನಾಡಿನ ಸಜ್ಜನರನು, ಇರಿಸಿಕೊಳ್ಳುವೆನು ನನ್ನೊಡನೆ ವಾಸಿಸಲವರನು. ಸನ್ಮಾರ್ಗಿಯೇ ನನ್ನ ಸೇವಕನಾಗಿರುವನು, ಮೋಸಗಾರನು ವಾಸ ಮಾಡನು ನನ್ನ ನಿವಾಸದಲ್ಲಿ, ಸುಳ್ಳುಗಾರನು ನಿಲ್ಲಲಾರನು ನನ್ನ ಸಮ್ಮುಖದಲ್ಲಿ. ಇಲ್ಲ ಮಾಡುವೆನು ಕೆಡುಕರನು ಪ್ರಭುವಿನ ನಗರದೊಳಗೆ, ನಾಶ ಮಾಡುವೆನು ನಾಡಿನ ದುರುಳರನು ದಿನಗಳೊಳಗೆ. ನೋಡಿ, ರಾಜನ ಪ್ರತಿಜ್ಞೆ ಏನು? ಪ್ರೀತಿ ನೀತಿಗಳ ಕುರಿತು ಹಾಡುವೆನು, ಹೇ ಪ್ರಭು ನಿನ್ನನ್ನೇ ಹಾಡಿಕೊಂಡಾಡುವೆನು, ಹೊಗಳುವೆನು. ಸನ್ಮಾರ್ಗದಲ್ಲೇ ನಾನು ನಡೆಯುವೆನು, ತಪ್ಪು ನಾನು ಮಾಡುವುದಿಲ್ಲ. ಕೀರ್ತನಗಾರ ಹೇಳ್ತಾನೆ, ನನಗೆಂದು ದರ್ಶನ ನೀಡುವೆ. ನಮಗೂ ಕೂಡ ಈ ಒಂದು ಅನುಭವ ಆಗುತ್ತೆ. ಮನೆಯೊಳಗೂ ಶುದ್ಧ ಹೃದಯ ನಾನು, ನೀಚ ಕಾರ್ಯಗಳನ್ನು ನಾವು ವೀಕ್ಷಿಸಲಾರೆ, ಅಧರ್ಮಿಗಳ ನಡೆಯನ್ನು ನಾನು ಸಹಿಸಲಾರೆ, ಅಂಥವರ ಸಹವಾಸವನ್ನು ನಾನು ತಾಳಲಾರೆ. ಇವತ್ತು ನನ್ನ ಜೀವನ ಹಿಂಗಿದೆ. ಈ ಕೀರ್ತನಗಾರ ಹೇಳ್ತಾನೆ, ಇರ್ಬೋದು ಕೆಲವು ಸರಿ ನಾವು ಒಳ್ಳೆತನ ಕೂಡ ದೇವರ ಮುಂದೆ ಬಿಚ್ಚಿಡ್ತೀವಿ. ನನ್ನ ಬಿಟ್ಟು ತೊಲಗಲಿ ಮೂರ್ಖತನ, ನನ್ನಲ್ಲಿ ಮೂರ್ಖತನ ಬೇಡ, ಹೇಡಿತನ ಬೇಡ. ನನಗೆ ಹತ್ತದೇ ಇರಲಿ ಕೆಟ್ಟತನ, ನನ್ನ ಜೀವನದೊಳಗಡೆ ಕೆಟ್ಟತನ ಬಾರದಿರಲಿ. ಸಂಹರಿಸುವೆನು ನೆರೆಯವನ ಮೇಲೆ ಅಪವಾದ ಹೊರಿಸುವವನನು, ಸಹಿಸಲಾರೆ ಸೊಕ್ಕಿದ ಕಣ್ಣು ಕೊಬ್ಬಿದ ಮನ ಉಳ್ಳಂತವನನು. ಆರಿಸಿಕೊಳ್ಳುವೆನು ನಾಡಿನ ಸಜ್ಜನರನು, ಇರಿಸಿಕೊಳ್ಳುವೆನು ನನ್ನೊಡನೆ ವಾಸಿಸಲವರನು. ಸನ್ಮಾರ್ಗಿಯೇ ನನ್ನ ಸೇವಕನಾಗಿರುವನು. ನೋಡಿ, ಸಂಹರಿಸುವೆನು ನೆರೆಯವನ ಮೇಲೆ ಅಪವಾದ. ನಾವು ನೆರೆಯವನ ಮೇಲೆ ಅಪವಾದ ಹೊರಿಸ್ತಾ ಕೂತ್ಕೊಳ್ಬಾರ್ದು. ಸೊಕ್ಕಿದ ಕಣ್ಣು ಕೊಬ್ಬಿದ ಮನ ನಮಗೆ ಒಳ್ಳೆಯದಲ್ಲ, ಅದು ದೇವರು ಸಹಿಸುವುದಿಲ್ಲ. ಆರಿಸಿಕೊಳ್ಳುವೆನು ನಾಡಿನ ಸಜ್ಜನರನು, ಇರಿಸಿಕೊಳ್ಳುವೆನು ನನ್ನೊಡನೆ ವಾಸಿಸಲು ಅವರನು. ಸನ್ಮಾರ್ಗಿಯೇ ನನ್ನ ಸೇವಕನಾಗಿರುವನು. ನಾನು ಆರಿಸಿಕೊಳ್ತೀನಿ. ವಿ ಆರ್ ಕ್ರಿಶ್ಚಿಯನ್ಸ್ ನಾಟ್ ಬೈ ಚಾನ್ಸ್, ಬೈ ಚಾಯ್ಸ್. ಕ್ರೈಸ್ತರಾಗುವುದು ಕರೆ, ಅದು ಎಲ್ಲರಿಗೂ ಸಿಗುವುದಿಲ್ಲ. ಆ ಕರೆ ಒಂದು ಸರಿ ಅನುಭವಿಸಿದಾಗ ನಾವು ಆ ಕರೆಯಲ್ಲಿ ಬಲಗೊಳ್ತೀವಿ. ಆರಿಸಿಕೊಳ್ಳುವೆನು ನಾಡಿನ ಸಜ್ಜನರನು, ಇರಿಸಿಕೊಳ್ಳುವೆನು ನನ್ನೊಡನೆ ವಾಸಿಸಲು ಅವರನು. ಸನ್ಮಾರ್ಗಿಯೇ ನನ್ನ ಸೇವಕನಾಗಿರುವನು. ಮೋಸಗಾರನು ವಾಸ ಮಾಡನು ನನ್ನ ನಿವಾಸದಲ್ಲಿ. ನಾವು ದೇವರಿಗೆ ಮೋಸ ಮಾಡಲಾಗುವುದಿಲ್ಲ. ಮೋಸ ಮಾಡುವವನು ವಾಸ ಮಾಡನು ನನ್ನ ನಿವಾಸದಲ್ಲಿ. ಸುಳ್ಳುಗಾರನು ನಿಲ್ಲಲಾರನು ನನ್ನ ಸಮ್ಮುಖದಲ್ಲಿ. ಅದರಿಂದ ಮೋಸ, ವಂಚನೆ ಇವುಗಳಿಂದ ನಾವು ಬಿಡುಗಡೆ ಹೊಂದಬೇಕು. ಅವುಗಳಲ್ಲಿ ನಾವು ಜೀವಿಸಬಾರ್ದು. ಇಲ್ಲ ಮಾಡುವೆನು ಕೆಡುಕರನು ಪ್ರಭುವಿನ ನಗರದೊಳಗೆ, ನಾಶ ಮಾಡುವೆನು ನಾಡಿನ ದುರುಳರನು ದಿನಗಳೊಳಗೆ. ಇಲ್ಲ ಮಾಡುವೆನು ಕೆಡುಕರನು, ನಾಶ ಮಾಡುವೆನು ದುರುಳರನು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಸೃಷ್ಟಿ, ಆತ ಸೃಷ್ಟಿಸಿದ ಮೇಲೆ ನಾವು ಆತನಿಗೆ ವಿರೋಧವಾಗಿ ಜೀವಿಸಬಾರ್ದು. ಸತ್ಯವನ್ನು ಅರಿಯಬೇಕು, ಸತ್ಯದಲ್ಲಿ ಬಾಳಬೇಕು, ಪ್ರಭು ಯೇಸುವಿನಲ್ಲಿ ನಾವು ಬಾಳಬೇಕು.
ಮುಂದಿನ ಕೀರ್ತನೆ ಒಂದು ದುಃಖಿತನ ಪ್ರಾರ್ಥನೆ, ದ ಪ್ರೇಯರ್ ಒನ್ ಹೂ ಈಸ್ ಇನ್ ಸಾರೋ. ಇಲ್ಲಿ ಕೀರ್ತನೆ 1-20 ವಾಕ್ಯಗಳು 1-28 ನಾವು ಓದೋಣ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಷ್ಟ ಕಾಲದೊಳು ವಿಮುಖನಾಗಬೇಡ ನೀ ನನಗೆ, ಕಿವಿಗೊಡು ಮೊರೆ ಇಡುವಾಗಲೇ ಸದುತ್ತರಿಸು ಬೇಗನೆ. ಮಾಯವಾಗುತ್ತಿದೆ ನನ್ನೀ ಜೀವಮಾನ ಹೊಗೆಯಂತೆ, ಉರಿಯುತ್ತಿವೆ ಎನ್ನೆಲುಬುಗಳು ಒಲೆಯಲ್ಲಿಟ್ಟ ಕೊರಡಿನಂತೆ. ಬಿಸಿಲಿಗೆ ಬಾಡಿದ ಹುಲ್ಲಿನಂತಿದೆ ಎನ್ನೆದೆ, ತಿಂಡಿ ತೀರ್ಥವನ್ನುಣ್ಣಲು ನಾ ಮರೆತು ಹೋದೆ. ಕೂಗಿನ ನಿಟ್ಟುಸಿರಿಟ್ಟೆ, ಎಲುಬು ತೊಗಲು ಆಗಿಬಿಟ್ಟೆ. ಅಡವಿಯ ರಣಹದ್ದಿಗೆ ಸಮಾನಾದೆ, ಹಾಡೂರಿನ ಗೂಗೆಯ ಹಾಗಾದೆ. ಮನೆ ಮೇಲಿನ ಒಂಟಿ ಪಕ್ಷಿಯಾದೆ, ಬಳಲುತ್ತಿರುವೆನು ನಿದ್ರೆ ಇಲ್ಲದೆ. ವೈರಿಗಳು ದಿನವಿಡೀ ನನ್ನ ನಿಂದಿಸುತ್ತಿಹರು, ದ್ವೇಷಿಗಳು ನನ್ನ ಹೆಸರೆತ್ತಿ ಶಪಿಸುತ್ತಿಹರು. ಬೂದಿಯೇ ನನಗೆ ಆಹಾರವಾಯಿತು, ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ನಿನ್ನ ಕೋಪ ತಾಪಗಳೇ ಕಾರಣ ಇದಕ್ಕೆಲ್ಲ, ನನ್ನನ್ನು ಮೇಲಕ್ಕೆತ್ತಿ ಬಿಸಾಡಿ ಬಿಟ್ಟಿರುವೆಯಲ್ಲ. ನನ್ನ ಬಾಳು ಬೈಕಿನ ನೆರಳಂತೆ, ನಾನಿರುವೆ ಬಾಡಿದ ಹುಲ್ಲಿನಂತೆ. ನೀನಾದರೂ ಪ್ರಭು ಸದಾ ಸಿಂಹಾಸನ ರೂಢ, ಮಾಳ್ಪರು ತಲತಲಾಂತರಕ್ಕೂ ನಿನ್ನ ನಾಮ ಸ್ಮರಣ. ಎದ್ದು ಸಿಯೋನಿಗೆ ತೋರು ಸೌಜನ್ಯತೆ, ಅದಕ್ಕೆ ದಯೆ ತೋರಿಸುವ ಸಮಯವಿದೆ. ನಿಯಮಿತ ಕಾಲವಿದೋ ಬಂದು ಬಿಟ್ಟಿದೆ. ಕಲ್ಲು ಕುಪ್ಪೆಯಾಗಿದ್ದರೂ ನಿನ್ನ ಭಕ್ತರಿಗದು ಪ್ರಿಯ, ಅದರ ವಿನಾಶವನ್ನು ಕಂಡು ಕರಗಿ ಹೋಗಿದೆ ಹೃದಯ. ಹೆದರೂ ಪ್ರಭುವೆಂಬ ನಿನ್ನ ನಾಮಕ್ಕೆ ಜನಾಂಗಗಳು, ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂರಾಜರುಗಳು. ಏಕೆನೆ ಪುನರುದ್ಧರಿಸುವನು ಸಿಯೋನನು, ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನು. ತಿರಸ್ಕರಿಸನಾತ ನಿರ್ಗತಿಕರ ಮೊರೆಯನು, ನೆರವೇರಿಸದೆ ಬಿಡನು ಅವರ ಕೋರಿಕೆಯನು. ಮುನ್ನಣ ಸಂತತಿಗಿದು ಶಾಸನವಾಗಿರಲಿ, ಮುಂದೆ ಹುಟ್ಟುವ ಪ್ರಜೆ ಪ್ರಭುವನ್ನು ಹೊಗಳಲಿ. ಭೂಲೋಕವನ್ನು ವೀಕ್ಷಿಸಿದನು ಪ್ರಭು ಪರಲೋಕದಿಂದ, ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಆಲಿಸಿದಾತನು ಬಂಧಿತರ ಗೋಳಾಟವನು, ಬಿಡಿಸಿಹನು ಮರಣ ತೀರ್ಪಿಗೆ ಗುರಿಯಾದವರನು. ಹೀಗೆ ಪ್ರಭುವಿಗಾರಾಧನೆ ಸಲ್ಲಿಸಲು ಜನಾಂಗಗಳು ರಾಜ್ಯಗಳು ಕೂಡಿರಲು, ಹೊಗಳಲಾಗುವುದು ಪ್ರಭುವಿನ ನಾಮ ಸಿಯೋನಿನಲ್ಲಿ. ಆತನ ಗುಣಗಾನವಿರುವುದು ಆತನ ಜೆರುಸಲೇಮಿನಲ್ಲಿ. ನಡು ಹಾದಿಯಲ್ಲಿ ಕುಂದಿಸಿಹನು ಪ್ರಭು ನನ್ನ ಬಲವನು, ಕಡಿಮೆ ಮಾಡಿ ಬಿಟ್ಟಿಹನು ಆತ ನನ್ನ ಆಯುಷ್ಯವನು. ಎಂತಲೇ ನಾನು ಅರ್ಧಾಯುಷ್ಯದಲ್ಲೇ ನನ್ನ ನೊಯ್ಯ ಬೇಡ ದೇವಾ, ತಲತಲಾಂತರದವರೆಗೂ ನಿನ್ನ ವರುಷಗಳು ಉಳಿದಿವೆಯಲ್ಲ. ಆದಿಯಲ್ಲೇ ನೀ ಭೂಮಿಗೆ ಅಸ್ಥಿವಾರ ಹಾಕಿದೆ, ಗಗನ ಮಂಡಲವೂ ಸಹ ನಿನ್ನ ಸೃಷ್ಟಿಯಾಗಿದೆ. ನೀನಾದರೂ ಉಳಿದಿರುವೆ, ಅವೋ ಅಳಿದು ಹೋಗುವು. ಹಳೆಯದಾಗುತ್ತವೆ ಬಟ್ಟೆಯಂತೆ ಅವೆಲ್ಲವೂ, ಉಡುಪಿನಂತೆ ಬದಲಿಸುತ್ತ ಮಾರ್ಪಡಿಸುತ್ತವೆ ಅವು. ನೀನಂತೂ ಬದಲಾಗದೆ ಇರುವೆಯಯ್ಯ, ನಿನ್ನ ವರುಷಗಳಿಗೆ ಮುಗಿವೇ ಇಲ್ಲವಯ್ಯ. ಬಾಳುವರು ನಿನ್ನ ದಾಸರ ಮಕ್ಕಳು ಸುರಕ್ಷಿತವಾಗಿ, ಇರುವುದವರ ಸಂತತಿ ನಿನ್ನ ಸಮ್ಮುಖದಲ್ಲಿ ಸ್ಥಿರವಾಗಿ. ಹೌದು ಆತ್ಮೀಯರೇ, ದೀನನ ಪ್ರಾರ್ಥನೆ, ದುಃಖಿತನ ಪ್ರಾರ್ಥನೆ. ನಮ್ಮಲ್ಲಿ ಅನೇಕ ಈ ದಿನಗಳಲ್ಲಿ ಕಷ್ಟ, ಸಂಕಟ, ನೋವು, ದುಃಖಗಳು ಬರ್ತಾ ಇರ್ತವೆ. ಸಾಲ, ಸೋಲು, ರೋಗ, ರುಜಿನಗಳು, ಕಾಯಿಲೆಗಳು ಬರ್ತಾ ಇರ್ತವೆ. ಅನೇಕ ಬಾರಿ ಸಂತೋಷ ಪಡುವುದಕ್ಕಿಂತ ದುಃಖದ ವಾತಾವರಣ ಹೆಚ್ಚಾಗಿರುತ್ತೆ. ನಮ್ಮ ಹೃದಯದ ಭಾವವನ್ನು ಅರ್ಥೈಸಲು ಹಾಗೂ ವಿವರಿಸಲು ಈ ಕೀರ್ತನೆ ಅದಕ್ಕಾಗಿ ನಮ್ಮ ದುಃಖಿತರಾಗಿರುವಾಗ ಈ ದೀನ ಪ್ರಾರ್ಥನೆಯನ್ನು ನಾವು ಕೂತ್ಕೊಂಡು ಕೀರ್ತನೆಯ ಮೂಲಕ ಮಾಡೋಣ. ಅದಕ್ಕೆ ನಾನು ಹೆಸರಿಟ್ಟೆ ಕೀರ್ತನೆಗಳೊಂದಿಗೆ ಪ್ರಾರ್ಥನೆ. ಕೀರ್ತನೆಗಳೊಂದಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಯಾತನೆಗಳು ಬಿಟ್ಟು ಹೋಗ್ತವೆ. ಈ ಕೀರ್ತನೆಯೊಳಗಡೆ ಪ್ರವೇಶಿಸೋಣ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಿವಿಗೊಡು, ಆಲಿಸು ನನ್ನನು. ಅಂದರೆ ನನ್ನ ಪ್ರಾರ್ಥನೆ ಆಲಿಸಯ್ಯ. ಕಷ್ಟ ಕಾಲದೊಳು ವಿಮುಖನಾಗಬೇಡ ನೀ ನನಗೆ. ನಮಗೆ ಅನುಭವ ಆಗುತ್ತೆ, ದೇವರು ಸದಾ ನಮ್ಮೊಟ್ಟಿಗಿದ್ದಾರೆ, ಆದರೆ ಕಷ್ಟ ಕಾಲದಲ್ಲಿ ಎಲ್ಲೋ ಕೈ ಬಿಟ್ಟ ಅಂತ ಅನುಭವ ನಮಗಾಗುತ್ತೆ. ಕಿವಿಗೊಡು,
ಮೊರೆ ಇಡುವಾಗಲೇ ಸದುತ್ತರಿಸು ಬೇಗನೆ. ಮಾಯವಾಗುತ್ತಿದೆ ನನ್ನೀ ಜೀವನ ಹೊಗೆಯಂತೆ, ಉರಿಯುತ್ತಿವೆ ಎನ್ನೆಲುಬುಗಳು ಒಲೆಯಲ್ಲಿಟ್ಟ ಕೊರಡಿನಂತೆ. ಮಾಯವಾಗುತ್ತಿದೆ ನನ್ನೀ ಜೀವಮಾನ ಹೊಗೆಯಂತೆ, ಉರಿಯುತ್ತಿವೆ ಎನ್ನೆಲುಬುಗಳು ಒಲೆಯಲ್ಲಿಟ್ಟ ಕೊರಡಿನಂತೆ. ಬಿಸಿಲಿಗೆ ಬಾಡಿದ ಹುಲ್ಲಿನಂತಿದೆ ಎನ್ನೆದೆ, ತಿಂಡಿ ತೀರ್ಥವನ್ನುಣ್ಣಲು ನಾ ಮರೆತು ಹೋದೆ. ಅಂದರೆ ಅಷ್ಟು ಕೃಶನಾಗಿ ಹೋಗಿದ್ದೀನಿ, ದುಃಖಿತನಾಗಿ ಹೋಗಿದ್ದೀನಿ. ಕೂಗಿನ ನಿಟ್ಟುಸಿರಿಟ್ಟೆ, ಎಲುಬು ತೊಗಲು ಆಗಿಬಿಟ್ಟೆ. ಅಡವಿಯ ರಣಹದ್ದಿಗೆ ಸಮಾನಾದೆ, ಹಾಡೂರಿನ ಗೂಗೆಯ ಹಾಗೆ ಆದೆ. ಮನೆಯ ಮೇಲಿನ ಒಂಟಿ ಪಕ್ಷಿಯಾದೆ, ಬಳಲುತ್ತಿರುವೆನು ನಿದ್ರೆ ಇಲ್ಲದೆ. ಬ್ರದರೊಂದು ಹಾಡು ಬರೆದಿದ್ರು. ನನ್ನ ಹೃದಯ ಯಾರಿಗೂ ಬೇಡ, ನನ್ನ ವೇದನೆ ಯಾರಿಗೂ ಬೇಡ, ಏಕಾಂಗಿ ನನ್ನ ಬದುಕು ಬಾಳೆ ಅರ್ಥ ಶೂನ್ಯ, ಯಾರಿಗೂ ನಾನು ಬೇಡ. ಹೌದು, ಅಂತ ಅನುಭವ ನಮಗಾಗತ್ತೆ. ಒಂಟಿ ಪಕ್ಷಿ, ಏಕಾಂಗಿತನ, ಎಂಟಿನೆಸ್, ಬರಿದಾದ, ನಿದ್ರೆ ಇಲ್ಲದೆ ನಿದ್ರಾಹೀನ ಸ್ಥಿತಿ. ವೈರಿಗಳು ದಿನವಿಡೀ ನನ್ನ ನಿಂದಿಸುತ್ತಿಹರು, ಜನರು ನನ್ನನ್ನು ನಿಂದಿಸುತ್ತಿರೋ, ನೆಗಾಡುತ್ತಿಹರು ನನ್ನನ್ನು ನೋಡಿ. ದ್ವೇಷಿಗಳು ನನ್ನ ಹೆಸರೆತ್ತಿ ಶಪಿಸುತ್ತಿಹರು, ದ್ವೇಷಿಗಳು ನನ್ನ ಹೆಸರೆತ್ತಿ ಶಪಿಸುತ್ತಿಹರು. ಬೂದಿಯೇ ನನಗೆ ಆಹಾರವಾಯಿತು, ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ಬೂದಿಯೇ ನನಗೆ ಆಹಾರವಾಯಿತು, ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ನಿನ್ನ ಕೋಪ ತಾಪಗಳೇ ಕಾರಣ ಇದಕ್ಕೆಲ್ಲ, ನನ್ನನ್ನು ಮೇಲಕ್ಕೆತ್ತಿ ಬಿಸಾಡಿ ಬಿಟ್ಟಿರುವೆಯಲ್ಲ. ನಿನ್ನ ಕೋಪ ತಾಪಗಳೇ ಕಾರಣ ಇದಕ್ಕೆಲ್ಲ, ನನ್ನನ್ನು ಮೇಲಕ್ಕೆತ್ತಿ ಬಿಸಾಡಿ ಬಿಟ್ಟಿರುವೆಯಲ್ಲ. ನನ್ನ ಬಾಳು ಬೈಗಿನ ನೆರಳಂತೆ, ನಾನಿರುವೆ ಬಾಡಿದ ಹುಲ್ಲಿನಂತೆ. ನನ್ನ ಬಾಳು ಬೈಗಿನ ನೆರಳಂತೆ, ನಾನಿರುವೆ ಬಾಡಿದ ಹುಲ್ಲಿನಂತೆ. ನೀನಾದರೂ ಪ್ರಭು ಸದಾ ಸಿಂಹಾಸನ ರೂಢ ಮಾಡ್ಪರು ತಲಾಂತರಕ್ಕೂ ನಿನ್ನ ನಾಮಸ್ಮರಣ. ನೀನು ಸಿಂಹಾಸನ ರೂಢ, ನೀನು ಆ ಒಂದು ವೈಭವದಲ್ಲಿದ್ದೀಯ. ನಿನ್ನ ನಾಮಸ್ಮರಣವನ್ನು ಜನರು ಮಾಡ್ತಾರೆ. ಈಗ ನನ್ನ ಪ್ರಾರ್ಥನೆ ಏನಂದರೆ, ಎದ್ದು ಸಿಯೋನಿಗೆ ತೋರು ಸೌಜನ್ಯತೆ. ಒಂದು ಆತನ ಹೃದಯದ ಭಾವ, ಆತ ಯೋಚನೆ ಏನು ಮಾಡ್ತಾನೆ, ನೀನು ಎದ್ದು ಬಾ, ಅದಕ್ಕೆ ದಯೆ ತೋರಿಸುವ ಸಮಯವಿದೆ. ಅದಕ್ಕೆ ನಾವು ಹಾಡ್ತೀವಿ, ದಯೆ ತೋರು ದೇವ ನೀನೆನ್ನ ಕಂದ, ದಯೆಯೊಂದೆ ಸಾಕು ಕಣ್ಣೀರು ದೂರ, ದಯೆಯಿಂದ ತಾನೇ ನಾನಿರುವೆ ದೇವ. ನೋಡಿ, ಇವತ್ತು ದಯೆ ಬೇಕು. ದೇವರ ದಯೆ ತೋರಿಸುವ ಆ ಸಮಯ, ನಮ್ಮ ಪ್ರಾರ್ಥನೆಯ ಸಮಯ, ದಯೆ ತೋರುವ ಸಮಯ, ಆರಾಧನೆಗಳು ದಯೆ ತೋರುವ ಸಮಯ. ದೇವರ ದಯೆ, ದ ಮರ್ಸಿ ಆಫ್ ಗಾಡ್, ದ ಕಂಪ್ಯಾಷನ್ ಆಫ್ ಗಾಡ್ ವಿ ಶುಡ್ ಎಕ್ಸ್ಪೀರಿಯನ್ಸ್. ನಿಯಮಿತ ಕಾಲವಿದೋ ಬಂದು ಬಿಟ್ಟಿದೆ. ಕಲ್ಲು ಕುಪ್ಪೆಯಾಗಿದ್ದರೂ ನಿನ್ನ ಭಕ್ತರಿಗದು ಪ್ರಿಯ. ಅದರ ವಿನಾಶವನ್ನು ಕಂಡು ಕರಗಿ ಹೋಗಿದೆ ಹೃದಯ. ಹೆದರು ಪ್ರಭುವೆಂಬ ನಿನ್ನ ನಾಮಕ್ಕೆ ಜನಾಂಗಗಳು. ನಿನ್ನ ನಾಮದ ಭಯವಿದೆ. ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂರಾಜರುಗಳು. ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂರಾಜರುಗಳು. ಏಕೆನೆ ಪುನರುದ್ಧರಿಸುವನು ಸಿಯೋನನು, ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನು. ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನು. ತಿರಸ್ಕೃತನಾಥ ನಿರ್ಗತಿಕರ ಮೊರೆಯನು, ನೆರವೇರಿಸದೆ ಬಿಡನು ಅವರ ಕೋರಿಕೆಯನು. ಏಕೆನೆ ಪುನರುದ್ಧರಿಸುವನು ಸಿಯೋನನು. ದೇವರು ಸ್ವರ್ಗದ ಶಕ್ತಿಯ ಆ ಸ್ವರ್ಗ ವಾಸಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಪುನರುದ್ಧರಿಸುತ್ತಾರೆ. ಸರ್ವೇಶ್ವರ ನಮ್ಮನ್ನು ಪುನರುದ್ಧರಿಸುತ್ತಾರೆ. ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನ್ನು, ಆತನ ಮಹಿಮೆಯನ್ನು ನಮಗೆ ತೋರಿಸುತ್ತಾರೆ. ತಿರಸ್ಕರಿಸನಾತ ನಿರ್ಗತಿಕರ ಮೊರೆಯನು. ಆತ ನಿರ್ಗತಿಕರ ಮೊರೆಯನ್ನು ಎಂದೂ ತಿರಸ್ಕರಿಸುವುದಿಲ್ಲ. ಅದಕ್ಕಾಗಿ ನಾವು ದೀನರು ಅಥವಾ ದುಃಖಿತರು ಹೆದರಬಾರ್ದು. ನೆರವೇರಿಸದೆ ಬಿಡನು ಅವರ ಕೋರಿಕೆಯನ್ನು. ಆತ ಖಂಡಿತವಾಗಿಯೂ ಅವರ ಕೋರಿಕೆಗಳನ್ನು ನೆರವೇರಿಸುತ್ತಾನೆ. ಮುಂದಣ ಸಂತತಿಗದು ಶಾಸನವಾಗಿರಲಿ, ಮುಂದೆ ಹುಟ್ಟುವ ಪ್ರಜೆ ಪ್ರಭುವನ್ನು ಹೊಗಳಲಿ. ಮುಂದಣ ಸಂತತಿಗದು ಶಾಸನವಾಗಿರಲಿ, ಮುಂದೆ ಹುಟ್ಟುವ ಪ್ರಜೆ ಪ್ರಭುವನ್ನು ಹೊಗಳಲಿ. ಭೂಲೋಕವನ್ನು ವೀಕ್ಷಿಸಿದನು ಪ್ರಭು ಪರಲೋಕದಿಂದ, ಸ್ವರ್ಗಲೋಕದಿಂದ ಭೂಲೋಕವನ್ನು ಪ್ರಭು ವೀಕ್ಷಿಸಿದನು.
ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಆಲಿಸಿದಾತನು ಬಂಧಿತರ ಗೋಳಾಟವನ್ನು, ಬಿಡಿಸಿಹನು ಮರಣ ತೀರ್ಪಿಗೆ ಗುರಿಯಾದವರನು. ಆಲಿಸಿದ ಆತನು ಬಂಧಿತರ ಗೋಳಾಟವನ್ನು, ಬಿಡಿಸಿಹನು ಮರಣ ತೀರ್ಪಿಗೆ ಗುರಿಯಾದವರನು. ಹೀಗೆ ಪ್ರಭುವಿಗೆ ಆರಾಧನೆ ಸಲ್ಲಿಸಲು ಜನಾಂಗಗಳು ರಾಜ್ಯಗಳು ಕೂಡಿರಲು ಹೊಗಳಲಾಗುವುದು ಪ್ರಭುವಿನ ನಾಮ ಸಿಯೋನಿನಲ್ಲಿ. ನೋಡಿ, ಪ್ರಭುವಿನ ನಾಮವನ್ನು ಸರ್ವ ಜನರು ಹೊಗಳುತ್ತಾರೆ. ದೇ ವಿಲ್ ಪ್ರೈಸ್ ಹಿಮ್ ಇನ್ ಝಾಯನ್. ಆತನ ಗುಣಗಾನವಿರುವುದು ಆ ಜೆರುಸಲೇಮಿನಲ್ಲಿ. ಆ ಜೆರುಸಲೇಮ್ ದೇವಾಲಯದಲ್ಲಿ, ಜೆರುಸಲೇಮಿನ ನಗರದಲ್ಲಿ ದೇವರ ಗುಣಗಾನವಿರುವುದು. ನಡು ಹಾದಿಯಲ್ಲಿ ಕುಂದಿಸಿಹನು ಪ್ರಭು ತನ್ನ ಬಲವನು. ನಡು ಹಾದಿಯಲ್ಲಿ ಕುಂದಿಸಿಹನು ಪ್ರಭು ತನ್ನ ಬಲವನು. ಕಡಿಮೆ ಮಾಡಿ ಬಿಟ್ಟಿಗನು ಆತ ನನ್ನ ಆಯುಷ್ಯವನ್ನು. ಏನಾಗುತ್ತೆ, ಈ ದುಃಖಿತನ ಪ್ರಾರ್ಥನೆ ಅಲ್ವಾ? ನಡು ಹಾದಿಯಲ್ಲಿ ನನಗೇನಾಗುತ್ತೆ ಅಂದರೆ ಅನುಭವ, ಏನೋ ನನ್ನ ಬಲವನ್ನೇ ಕುಂದಿಸಿ ಬಿಟ್ಟಿದ್ದಾನೆ. ನನಗೆ ಗೊತ್ತು, ಕೆಲವು ತಿಂಗಳು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಅವನು ತುಂಬ ಕ್ರಶನಾಗಿ ಹೋಗಿದ್ದ ಆಸ್ಪತ್ರೆಗೆ. ಬದುಕ್ತಿದೋ ಇಲ್ವೋ ಅಂತೇಳಿ ಆತ ಬಂದಿದ್ದ. ನಾನು ಇಷ್ಟೇ ಹೇಳಿದೆ, ಕುಂದಿ ಹೋಗಬೇಡ, ಯೇಸುವಿನಲ್ಲಿ ವಿಶ್ವಾಸ, ದೇವರಲ್ಲಿ ವಿಶ್ವಾಸಗಳು. ಮತ್ತೆ 2 ವರ್ಷದಲ್ಲಿ ಸ್ವಸ್ಥನಾಗಿ ತನ್ನ ಕೆಲಸ ಕಾರ್ಯವನ್ನು ಮಾಡೋದು ಶಕ್ತಿ ದೇವರು ಕೊಟ್ಟರು. ಅನೇಕರು ಇವತ್ತು ಈ ಸ್ವಾರ್ಥೆಯನ್ನು ಆಲಿಸುವವರು ಇರ್ಬೋದು. ಹಾಸಿಗೆ ಮೇಲಿದ್ದೀರಿ, ವೀಲ್ ಚೇರಲ್ಲಿದ್ದೀರಿ, ಭರವಸೆ ಕಳ್ಕೊಳ್ಬೇಡಿ. ದುಃಖಿತರಾಗಿದ್ದೀರಿ, ಭರವಸೆ ಕಳ್ಕೊಳ್ಬೇಡಿ. ಅದಕ್ಕೆ ಈ ಪ್ರಾರ್ಥನೆ, ನಮ್ಮ ಯಾತನೆಯನ್ನು, ಕೀರ್ತನೆ, ನಮ್ಮ ಯಾತನೆಯನ್ನು ಪ್ರಾರ್ಥನೆಗಳ ಮೂಲಕ ಸಲ್ಲಿಸುವಾಗ ನಮಗೆ ಬಿಡುಗಡೆ ಸಿಗುತ್ತೆ. ನಡು ಹಾದಿಯಲ್ಲಿ ಕುಂದಿಸಿಹನು ಪ್ರಭು ನನ್ನ ಬಲವನು. ಕಡಿಮೆ ಮಾಡಿ ಬಿಟ್ಟಿಹನು ಆತ ನನ್ನ ಆಯುಷ್ಯವನ್ನು. ಎಂತಲೇ ನಾನು ಅರ್ಧಾಯುಷ್ಯದಲ್ಲೇ ನನ್ನನ್ನು ಒಯ್ಯಬೇಡ ದೇವ. ತಲತಲಾಂತರದವರೆಗೂ ನಿನ್ನ ವರುಷಗಳು ಉಳಿದಿವೆಯಲ್ಲ. ನನ್ನನ್ನು ಅರ್ಧಾಯುಷ್ಯದಲ್ಲಿ ಕೊಂಡೊಯ್ಯಬೇಡ ದೇವ. ತಲತಲಾಂತರಕ್ಕೂ ನಿನ್ನ ವರುಷಗಳು ಉಳಿದಿವೆಯಲ್ಲ. ಆದಿಯಲ್ಲೇ ನೀ ಭೂಮಿಗೆ ಅಸ್ಥಿವಾರ ಹಾಕಿದೆ. ಈ ಭೂಮಿಗೆ ಅಸ್ಥಿವಾರ ನೀನು ಹಾಕಿದೆ. ಗಗನ ಮಂಡಲವು ಸಹ ನಿನ್ನ ಸೃಷ್ಟಿಯಾಗಿದೆ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಾತ ನೀನೇ. ನೀನಾದರೋ ಉಳಿದಿರುವೆ, ಅವು ಅಳಿದು ಹೋಗು. ನೀನು ಸೃಷ್ಟಿಸಿದ, ನೋಡಿ ಒಂದಂತೂ ಸತ್ಯ, ಸೃಷ್ಟಿಸಿದವು ಎಲ್ಲೋ ಅಳಿದು ಹೋಗುತ್ತೆ, ಆತ ಶಾಶ್ವತ ಉಳಿಯುತ್ತಾನೆ. ಹಳೆದಾಗುತ್ತವೆ ಬಟ್ಟೆಯಂತೆ ಅವೆಲ್ಲವೂ, ಹಳೆದಾಗುತ್ತವೆ ಬಟ್ಟೆಯಂತೆ ಅವೆಲ್ಲವೂ. ಉಡುಪಿನಂತೆ ಬದಲಿಸುತ್ತಾ ಮಾರ್ಪಡುತ್ತದೆ ಅವು. ನೀನಂತೂ ಬದಲಾಗದೆ ಇರುವೆಯಯ್ಯ, ನಿನ್ನ ವರುಷಗಳಿಗೆ ಮುಗಿವೇ ಇಲ್ಲವಯ್ಯ. ನಮ್ಮ ದೇವರು ಬದಲಾಗದ ದೇವರು, ಪ್ರೀತಿ ಸ್ವರೂಪಿ ದೇವರು, ದಯಾವಂತ ದೇವರು, ಕರುಣಾಮೂರ್ತಿ. ಆ ದೇವರ ಮಕ್ಕಳು ನಾವಾಗಿದ್ದೀವಿ. ಆ ಸರ್ವೇಶ್ವರನ ಪ್ರಜೆಗಳು ನಾವಾಗಿದ್ದೀವಿ. ನಿನ್ನ ವರುಷಗಳಿಗೆ ಮುಗಿವೇ ಇಲ್ಲವಯ್ಯ. ಆತನನ್ನು ನಂಬುವವರು ಸದಾ ಜೀವಿಸುವರು ಎನ್ನುತ್ತಾರೆ ಯೇಸು. ಬಾಳುವರು ನಿನ್ನ ದಾಸರ ಮಕ್ಕಳು ಸುರಕ್ಷಿತವಾಗಿ. ಇರುವುದ ಅವರ ಸಂತತಿ ನಿನ್ನ ಸಮ್ಮುಖದಲ್ಲಿ ಸ್ಥಿರವಾಗಿ. ಹೌದು, ಬಾಳುವುದು ಅವರ ಸಂತತಿ. ಹೇಗೆ? ದೇವರನ್ನು ವಿಶ್ವಾಸಿಸುವವರು, ದೇವರೊಡನೆ ಬಾಳುವವರು ಸ್ಥಿರವಾಗಿ ಇರುತ್ತಾರೆ ಮತ್ತು ಅವರ ಸಂತತಿ ಆಶೀರ್ವಾದ ಹೊಂದುತ್ತೆ. ಆತ್ಮೀಯರೇ, ಇವತ್ತು ನಾವು ಕೀರ್ತನೆ 99, 100, ಕೀರ್ತನೆ 101 ಹಾಗೂ 102ನೇ ಕೀರ್ತನೆ ಆಲಿಸಿದ್ವಿ. ಪರಮ ಪವಿತ್ರನು ನಮ್ಮ ದೇವರು. ಉಪಕಾರ ಸ್ಮರಣೆ ಏಕೆ ಮಾಡಬೇಕು? ಅದರಿಂದ ಯಾವ ಆಶೀರ್ವಾದ ಸಿಗುತ್ತೆ? ಹಾಗೂ ರಾಜನ ಪ್ರತಿಜ್ಞೆ, ಯಾಕೆಂದರೆ ಮೋಸಗಾರನು ವಾಸ ಮಾಡನು ಆತನ ನಿವಾಸದಲ್ಲಿ, ಸುಳ್ಳುಗಾರನು ನಿಲ್ಲಲಾರನು ಆತನ ಸಮ್ಮುಖದಲ್ಲಿ ಎಂದರು. ಹಾಗೂ ದುಃಖಿತನ ಪ್ರಾರ್ಥನೆ. ನಮ್ಮ ದುಃಖ ದುಗುಡ ದುಮ್ಮಾನಗಳನ್ನು, ದುಃಖದ ಭಾರಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸೋಣವೇ? ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ಅಪ್ಪ. ಇದೋ ದುಃಖಿತನ ಪ್ರಾರ್ಥನೆ. ಅನೇಕ ಜನರು ದುಃಖದಲ್ಲಿ, ನೋವಿನಲ್ಲಿ, ಬವಣೆಯಲ್ಲಿದ್ದಾರೆ. ಏಕಾಂಗಿತನ, ಬರಿದಾದ ಜೀವನ ಅವರದಾಗಿದೆ. ಯಾರೂ ಇಲ್ಲ ಎಂದು ಕೊರಗುವ ಜನರಿದ್ದಾರೆ. ಅದಕ್ಕಾಗಿ ಅವರು ಯಾರೂ ಇಲ್ಲ ಎಂದು ಕೊರಗದಿರಲಿ. ಯೇಸುವೆ, ನೀವು ಅವರ ಜೊತೆಗಿರಿ. ಸರ್ವೇಶ್ವರನೇ, ನೀವು ನಿಮ್ಮ ಏಕೈಕ ಪುತ್ರ ಯೇಸುವನ್ನು ನಮಗೆ ರಕ್ಷಕರನ್ನಾಗಿ ಕಳುಹಿಸಿದ್ದೀರಿ. ಆ ರಕ್ಷಕನ ರಕ್ಷಣೆಯ ಅಡಿಯಲ್ಲಿ ಜನರು ವಾಸಿಸುವಾಗ ಅದ್ಭುತಗಳು ಜರುಗಲಿ. ಪ್ರವಾದಿಗಳ ಮುಖಾಂತರ, ಪಿತಾಮಹರ ಮುಖಾಂತರ, ಅಪೊಸ್ತಲರ ಮುಖಾಂತರ, ಪವಿತ್ರ ಧರ್ಮಸಭೆಯ ಮುಖಾಂತರ, ಧರ್ಮಸಭೆಯ ಸೇವೆಯ ಮುಖಾಂತರ ನೀವು ಸುವಾರ್ತೆ ಆಶೀರ್ವಾದವನ್ನು ದಯಪಾಲಿಸುತ್ತೀರಿ. ಇವತ್ತು ಇಲ್ಲಿ ಆಲಿಸುವ ಪ್ರತಿಯೊಬ್ಬರನ್ನು ಸ್ಪರ್ಶಿಸಿರಿ, ಅಭಿಷೇಕಿಸಿರಿ.
ಅವರಲ್ಲಿರುವ ಕುಂದು ಕೊರತೆಗಳನ್ನು ನೀಗಿಸಿರಿ. ಎಲ್ಲ ರೋಗಗಳು, ಬಾಧೆ, ಪೀಡೆ, ಪಿಚಾಚಿ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಕುರುಡರು ನೋಡುವಂತಾಗಲಿ, ಕಿವುಡರು ಆಲಿಸುವಂತಾಗಲಿ, ಮೂಗರು ಮಾತನಾಡುವಂತಾಗಲಿ, ಕುಷ್ಠ ಪಾರ್ಶ್ವವಾಯು ರೋಗಿಗಳು ಸೌಖ್ಯ ಹೊಂದಲಿ. ಎಲ್ಲ ಥರದ ಕ್ಲೇಶಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇಹ, ಮನಸ್ಸು, ಆತ್ಮ ಶುದ್ಧೀಕರಣಗೊಂಡು ನವೀಕೃತಗೊಳ್ಳಲಿ. ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ನಾವು ಜೀವಿಸಲು, ಯೇಸುವಿಗೆ ಸಾಕ್ಷಿಯಾಗಿ ಬಾಳಲು ನಮ್ಮ ಪ್ರಾರ್ಥನಾ ಜೀವನ, ವಿಶ್ವಾಸದ ಜೀವನವನ್ನು ಬಲಪಡಿಸಿರಿ. ಎಲ್ಲ ಕೇಡುಗಳು, ಪಾಪ, ಶಾಪಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಟಚ್ ದೆಮ್ ಲಾರ್ಡ್, ಹೇಲ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೀನಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೂಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಆತ್ಮೀಯರೇ. ಆಮೇನ್. ದಿವ್ಯವಾಣಿ